ಜಾಸ್ತಿ ನನಗೆ ಲಿಟ್ರೇಚರ್ ಸಂಬಂಧವಾಗಿ ಯಾವುದು ಗೊತ್ತಿಲ್ಲ. ಆದರೆ ನಮಗೆ ಈ ಕರ್ನಾಟಕ ಕಾಡ್ರಲ್ಲಿ IPS ಕನ್ಫರ್ಮೇಷನ್ಗೆ ಒಂದು ಎಕ್ಸಾಮ್ ಬರೀಬೇಕು, ಕನ್ನಡ ಎಕ್ಸಾಮ್, ಕನ್ನಡ ವೈವಾ ಕೂಡ ಇರ್ತದೆ. ಸೊ ಆ ಎಕ್ಸಾಮಿಗೆ ಒಂದು ಗೀತೆ, ಒಂದು ನಾಡಗೀತೆ ಇತ್ತು, ಇದು ಭಾಗ್ಯದ ಬಳೆಗಾರ ಹೋಗಿ ಬಾರಂತವರಿಗೆ ಅಂತ. ಅದೊಂದು ನನಗೆ ನಂದು ಇಡೀ ಕರ್ನಾಟಕದಲ್ಲಿ ನಾನಿದ್ದ ಒಂದು 2.5 ವರ್ಷದಲ್ಲಿ ನನಗೆ ಫಸ್ಟ್ ಒಬ್ರು ಪ್ರವೀಣ್ ಅಂತ ಒಬ್ರು ಕನ್ನಡ ಟೀಚರ್ ಪ್ರವೀಣ್. ಅದಾದ್ಮೇಲೆ ಗುರುದತ್ ಪ್ರಧಾನ್ ಅಂತ ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಒಬ್ಬರು ಸರ್ ಇದ್ರು. ಅದಾದ್ಮೇಲೆ ನಮ್ಮ ಕೃಷ್ಣಮೂರ್ತಿ ಅಂತ ಕನ್ನಡ ಮಾಸ್ಟರ್ ನನಗೆ ಕುಂದಾಪುರದಲ್ಲಿದ್ದರು. ಸೊ ಅವರು ಹೇಗೆ ಅದನ್ನು ಕನ್ನಡ ಮಾಸ್ಟರ್ ಜೊತೆ ನಾನು ಹೇಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೆ ಅಂದರೆ, ಈ ಭಾಗ್ಯದ ಬಳೆಗಾರದು ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಒಂದು ಯಾರು ನಮ್ಮ ಗಣೇಶಂದು ಮುಂಗಾರು ಮಳೆ ಒಂದು ಪದ್ಯ ನೋಡಿ, 3-4 ಲೈನ್ ಸೆಟ್ ಮಾಡ್ತೇನೆ. ಕೊಲ್ಲು ಹುಡುಗಿ ಒಮ್ಮೆ ಅಲ್ಲ, ಕೊಲ್ಲೋದಾಗ ನಾಳೆ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡವಾ? ಪೊಲೀಸರು ಸುಮ್ಮನೆ ಬಿಡ್ತಾರ? ಕೇಸ್ ಹಾಕೋದಿಲ್ವಾ? ಹಾಂ, ಇನ್ನು ಹಾಗೆ ಮುಂದುವರೆದ್ರೆ ಸ್ವಲ್ಪ ಹೆಚ್ಚು ಪ್ರಜೆ ಕೊಂತಾಳಲ್ಲಪ್ಪೋ ಕೊಂತಾಳಲ್ಲ. ಸಾಹಿತ್ಯ ನೋಡಿ ಏನು ದ್ವಂದ್ವ ನೋಡಿ. ಇದಕ್ಕೆಲ್ಲ ಈ ಸಾಹಿತ್ಯಕ್ಕೆ ಎಲ್ಲ ಅರ್ಥ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಿಂದೆ ನಾಗರಾವ್ ಇದೊಂದು ಬಾರೆ ಏನು ಭಾಳ ಹತ್ತಿರ PV ಶ್ರೀನಿವಾಸ್ ಹಾಡಿದ್ರು ಅಂಥ ಸಂಗೀತನ ಕೇಳಿ, ಆ ಸ್ವರ ಬಾರಿ ಬಾರಿ ಅಂತ ಹಾಡುವಾಗ ಒಬ್ಬಳೇ. ಈಗ ಹಿಂದುಗಡೆ 50 ಜನ ಅದನ್ನು ನೋಡಲಿಕ್ಕೆ ಡ್ಯಾನ್ಸ್ ಮಾಡುವಾಗ. ಈಗ ಇತ್ತೀಚೆಗೆ ಒಂದು ಪದ್ಯ ಬಂದಿತ್ತು, ಎಂದು ಜಲ 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 ಜಾಸ್ತಿ ಪಂಚ ಯಾರಿಗೆ ಕೊಡ್ಸೋತುಂಟು ಬಾರಿ ನೋಡಿ. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲಿಗೆ ಆಪ್ಷನ್ ಕೊಡಬೇಕು ಅಲ್ಲೇ ಆಪ್ಷನ್ ಕೊಡಬೇಕು. ಊರು ತುಂಬ ಆಪ್ಷನ್ ಕೊಡಬಾರ್ದು. ಆಪ್ಷನ್ ಕೊಡಬೇಕಂದ್ರೆ ಕೊಡಬೇಕು, ಕೊಡಬಾರ್ದಂದ್ರೆ ಕೊಟ್ಟರೆ ಷಡ್ಯಂತ್ರ ಆಗುತ್ತೆ. ಈ ಸಾಹಿತ್ಯ ನಮ್ಮನ್ನು ಎಲ್ಲಿ ತಗೊಂಡೋಗ್ತದೆ? ಆದ್ದರಿಂದ ಮನಸ್ಸು ಅರಳಿಸುವ ಸಂಗೀತವನ್ನು ಕೇಳಿ. ಇವತ್ತು ಶಾಸ್ತ್ರೀಯ ಸಂಗೀತ